ದೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಭಾರಿ ಅಪಪ್ರಚಾರ ನಡೀತಾ ಇದೆ. ಕಾಂಗ್ರೆಸ್ 70 ವರ್ಷದಲ್ಲಿ ಏನು ಮಾಡಿದೆ ಎಂದು ಪ್ರಧಾನಿ ಪ್ರಶ್ನಿಸ್ತಾ ಇದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಏನು ಮಾಡಿಲ್ಲ ಎಂದಿದ್ರೆ ಮೋದಿ ಅವರು ಪ್ರಧಾನಿ ಆಗ್ತಾನೆ ಇರಲಿಲ್ಲ ಎಂದು ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಲ್ಲಿಕಟ್ಟೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂವಿಧಾನ ಪ್ರಜಾಪ್ರಭುತ್ವವನ್ನು ಕಾಂಗ್ರೆಸ್ ಉಳಿಸಿದೆ. ರಸ್ತೆ, ರೈಲ್ವೆ, ವಿದ್ಯುತ್ ಶಕ್ತಿ, BSNL ಇದನ್ನೆಲ್ಲ ಯಾರು ಮಾಡಿದ್ದು? ನಾವು ಮಾಡಿದ್ರಲ್ಲೇ ನೀವು ಬದುಕು ನಡೆಸ್ತಾ ಇದ್ದೀರಿ. BSNL ಇದನ್ನೆಲ್ಲ ನಾವೇ ಮಾಡಿರುವಂಥ ಸಾಧನೆ ಎಂದು ವ್ಯಂಗ್ಯ ಆಡಿದರು. ಇನ್ನು ಕಾಂಗ್ರೆಸ್ ಯೋಜನೆ ಫಲಾನುಭವಿಗಳು ಸುಮ್ಮನಿರುವುದು ದುರ್ದೈವ. 70 ವರ್ಷದಲ್ಲಿ ವಾಜಪೇಯಿ, ದೇವೇಗೌಡರು ಸಹಿತ ಹಲವು BJPಯೇತರು ಇದ್ದರು. ಕಾಂಗ್ರೆಸ್ ಆಳಿದ್ದು 50ರಿಂದ 60 ವರ್ಷವಷ್ಟೇ. ಕಾಮ್ ಸೇ ನಾಮ್ ಹೋತಾ ಹೇ ಎಂದರು. ಇನ್ನು ದೇಶದಲ್ಲಿ ಇಬ್ಬರು ಮಾರುವವರಿದ್ದಾರೆ, ಹಾಗೆ ಇಬ್ಬರು ಅದನ್ನು ಖರೀದಿಸುವವರಿದ್ದಾರೆ. ಕಾಂಗ್ರೆಸ್ ಮಾಡಿದ್ದನ್ನೆಲ್ಲ ಆ ಇಬ್ಬರಿಗೆ ಕೊಡ್ತಾ ಇದ್ದಾರೆ ಎಂದು ಕಿಡಿಕಾರಿದರು. ಇನ್ನು ರೈಲ್ವೆ ಸಾರ್ವಜನಿಕ ಸೇವೆಯಲ್ಲಿ ಕೋವಿಡ್ ಸಮಯದಲ್ಲಿ ಆಕ್ಸಿಜನ್ ಸಾಗಿಸಲು ನೆರವಾಯಿತು. ಅದೇ ರೈಲ್ವೆ ಖಾಸಗೀಕರಣ ಮಾಡಿದರೆ ಇದೆಲ್ಲ ಸಾಧ್ಯವೇ? ಯುದ್ಧ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಖಾಸಗೀಕರಣ ಮಾಡಿದರೆ ಸಂಕಷ್ಟ ಎದುರಿಸಲಿದ್ದೇವೆ ಎಂದು ಹೇಳಿದರು.